ಆರಾಧನೆಗೂ ಆರೋಗ್ಯಕ್ಕೂ ಶ್ರೇಷ್ಠವಾಗಿರುವ ಬಿಲ್ವ ಪತ್ರೆಯನ್ನ ಮನೆ ಮನೆಗಳಲ್ಲಿ ನೆಟ್ಟು ಪೋಷಿಸುವಂತೆ ಪೇಜಾವರ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದರು ಕರೆ ನೀಡಿದ್ದಾರೆ. ಅರಣ್ಯ ಇಲಾಖೆ ಸಾಮಾಜಿಕ ಅರಣ್ಯ ವಿಭಾಗ ಉಡುಪಿ ಇವುಗಳ ಜಂಟಿ ಆಶ್ರಯದಲ್ಲಿ ಎಸ್ಎಂಎಸ್ಪಿ ಸಂಸ್ಕೃತ ಕಾಲೇಜಿನ ಎನ್ಎಸ್ಎಸ್ ಘಟಕಗಳ ಸಹಯೋಗದಲ್ಲಿ ಶ್ರೀ ಕೃಷ್ಣ ಜಯಂತಿ ಪ್ರಯುಕ್ತ ನಾಗರಿಕರು ಭಕ್ತರಿಗೆ ಉಚಿತ ಬಿಲ್ವ ಪತ್ರೆ ಸಸಿ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದರು. ಅರಣ್ಯ ಇಲಾಖೆ ನಮ್ಮ ಸಮಾಜದ ಹಿತದೃಷ್ಟಿಯಿಂದ ಅನೇಕ ಗಿಡಗಳನ್ನು ತಾವು ನೆಡ್ತಾ ಇದೆ, ಜೊತೆಗೆ ಆಸಕ್ತರಿಗೆ ಕೂಡ ವಿತರಿಸ್ತಾ ಇದೆ. ಇದನ್ನು ನಾವು ಪಡೆದು ನಮ್ಮ ಮನೆ ಅಂಗಳದಲ್ಲಿ ನಾವು ನೆಡೋಣ. ಬಿಲ್ವ ಪತ್ರೆ ರುದ್ರದೇವರಿಗೂ ವಿಶೇಷವಾಗಿರುವಂತಹದ್ದು, ಕೃಷ್ಣದೇವರಿಗೂ ವಿಶೇಷ ಆಗಿರುವಂತಹದ್ದು. ನಾವು ನಾಡಿದ್ದು ಕೃಷ್ಣಾಷ್ಟಮಿ ದಿವಸ ಬಿಲ್ವಪತ್ರೆ ನೀರಿಸಿಯೇ ದೇವರಿಗೆ ಪೂಜೆ ಮಾಡ್ತೇವೆ. ಅಲ್ಲದೆ ಇದರ ಹಣ್ಣು ಆರೋಗ್ಯ ದೃಷ್ಟಿಯಿಂದ ತುಂಬ ಪ್ರಯೋಜನಕಾರಿ. ಆ ಕಡೆ ಉತ್ತರ ಭಾರತದ ಕಡೆ ಇನ್ನೊಂದು ತಳಿ ಇದೆ, ಅದು ನಮ್ಮ ಚಕ್ಕೋತದಷ್ಟು ದೊಡ್ಡ ಹಣ್ಣಾಗತ್ತೆ. ಅದರ ತಿರುಳು ಪೂರ ನಾವು ಕರ್ಬೂಜ ಉರ್ವರ್ಕ ಅಂತ ಹೇಳ್ತೀವಲ್ಲ, ಅದರ ಹಾಗೆ ಅದರ ಪಾನಕ ಮಾಡಿ ಕುಡಿಯಲಿಕ್ಕೆ ಬರುತ್ತೆ. ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರುವ ಹಣ್ಣದು. ವಲಯ ಅರಣ್ಯಾಧಿಕಾರಿ ರವೀಂದ್ರಾಚಾರ್ಯ, ಕಾಲೇಜಿನ ಆಡಳಿತ ಮಂಡಳಿಯ ಕಾರ್ಯದರ್ಶಿ ದೇವಾನಂದ ಉಪಾಧ್ಯಾಯ, ಪ್ರಾಚಾರ್ಯ ಡಾಕ್ಟರ್ ಎನ್ಎಲ್ ಭಟ್, ಮಠದ ದಿವಾನ ಎಂ ರಘು ರಾಮಾಚಾರ್ಯ, ಉದ್ಯಮಿ ಯಶ್ಪಾಲ್ ಸುವರ್ಣ, ಉಪನ್ಯಾಸಕ ವರ್ಗ, ವಿದ್ಯಾರ್ಥಿಗಳು ಈ ವೇಳೆ ಉಪಸ್ಥಿತರಿದ್ದರು. ಯಾರು